ಉದ್ದ ರಾಗಿ ಮುದ್ದೆ. ಅದೇ ಉದ್ದ ಬ್ರೌನ್ ಬ್ರೌನ್ ಅಷ್ಟೇ. ಮುದ್ದೆ. ಶೋಕಿ ನಿನ್ನ ಮೌನ ತಂಗ ನೀನು ಹಾಡಾಗಿದೆ. ಬಂದಾಗಿಂದ ಬರೀ ಅಳದ್ರಲ್ಲೇ ಇದ್ದಾರೆ. ಫಸ್ಟ್ ಡೇ ಇಂದಾನೆ ಟಿಶ್ಯೂ ಪೇಪರ್ ಕಂಪನಿ ಆ್ಯಡ್ ಕೊಡ್ತಿರೋ ಥರ ಫಸ್ಟ್ ಡೇ ಇಂದಾನೆ ಅಳಕ್ಕೆ ಶುರು ಆಗಿದೆ. ಇದನ್ನ ನುಂಗ್ಬೇಕು ಅಂತ ಹೇಳ್ತಾರೆ. ನಂಗೇನು ತಿನ್ನೋದು ಅಂತ ಸರಿಯಾಗಿ ಗೊತ್ತಿಲ್ಲ ಆ್ಯಕ್ಚುಲಿ. Hello everyone, ಹೆಲೋ ಎವ್ರಿವಾನ್, good morning. ಗುಡ್ ಮಾರ್ನಿಂಗ್ ಆಗಿರೋರಿಗೆ ಗುಡ್ ಮಾರ್ನಿಂಗ್, ಬಾಕಿ ಇರೋರಿಗೆ ಎಲ್ಲರಿಗೂ ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್. ನಾವು ಆರಾಮಾಗಿದ್ದೀವಿ. ನೀವು ಎಲ್ಲೆಲ್ಲಿದ್ದೀರೋ ಎಲ್ಲ ಅಲ್ಲಲ್ಲೇ ಆರಾಮಾಗಿದ್ದೀರಾ ಅಂತ ನಾವು ಭಾವಿಸ್ತೀವಿ. ಸದ್ಯಕ್ಕೆ ನಾವಿವಾಗ ಇಲ್ಲಿ ಬಿಗ್ ಬಾಸ್ ನೋಡೋಣ ಅಂತ ಕೂತಿದ್ದೀವಿ ಹಾಕ್ಕೊಂಡು. ಅದರಲ್ಲೂ ಈ ಸರಿ ಬಿಗ್ ಬಾಸ್ ಸೀಸನ್ನಲ್ಲಿ ಒಳ್ಳೊಳ್ಳೆ ಒಂದು ಸೋಷಿಯಲ್ ಮೀಡಿಯಾಯಿಂದ ಫೇಮಸ್ ಆಗಿರುವಂಥ ಪರ್ಸ್ನಾಲಿಟೀಸಿಗೆಲ್ಲ ಒಂದು ಸ್ವಲ್ಪ ಒಳ್ಳೆ ಚಾನ್ಸ್ ಕೊಟ್ಟಿದ್ದಾರೆ. ಅಂದರೆ ನಮ್ಮ ಯಾರು ರಘು ವೈನ್ ಸ್ಟೋರ್ ಅವ್ರದ್ದು ರಾಘವೇಂದ್ರ ಅವರಾಗಿರ್ಬೋದು, ಬ್ರೋಗೌಡ ಆಗಿರ್ಬೋದು, ಆಮೇಲೆ ಟಿಕ್ಟಾಕ್ ಸ್ಟಾರ್ ಅಂತೆ ಧನುಶ್ರೀ ಅಂತ ಎಲ್ಲ ಹೇಳ್ಬಿಟ್ಟು ಅವ್ರಿಗೆಲ್ಲ ಒಂದು ಸ್ವಲ್ಪ ಚಾನ್ಸ್ ಕೊಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಿಂದ ಫೇಮಸ್ ಆಗಿರೋರು. ಸೊ ಒಂದು ಸ್ವಲ್ಪ ಖುಷಿ ಆಯಿತು ನಮಗೂ, ಯಾಕಂದರೆ ನಾವು ಇವಾಗ ಆಲ್ಮೋಸ್ಟ್ ಯೂಟ್ಯೂಬ್ ಬ್ಲಾಗ್ ಮಾಡಿಕೊಂಡು ಆ ಒಂದು ಪ್ರೊಫೆಷನಲ್ಲೇ ಇದ್ದೀವಿ. ಸೊ ಅವರು ಹಾಗೆ ಫೇಮಸ್ ಆಗಿರೋರೆಲ್ಲ. ಸೊ ಒಂದು ಸ್ವಲ್ಪ ಖುಷಿ ಆಯ್ತು ನಮಗೂ ಅವ್ರಿಗೆ ಚಾನ್ಸ್ ಕೊಟ್ಟಿರೋದು. ಸೊ ರೇಯಾಂಶ್ಗೆ ನಾನು ಕೇಳ್ತಾ ಇದ್ದೆ, ಯಾರು ಫೇವ್ರೇಟ್ ರೇಯಾಂಶ್ ನಿಂಗೆ ಅಂತ. ಯಾರು ನಿಂಗೆ ಫೇವ್ರೇಟ್ ರೇಯಾಂಶ್ ಇವಾಗ? ವರ್ಷಕ್ಕೆ ವೈಬು. ಅದು ಹೋದ ಸೀಸನ್ ಇತ್ತು. ಈ ಸೀಸನ್ ಇದು ಇನ್ನೂ ಯಾರು ಪರಿಚಯ ಆಗಿಲ್ಲ ಅಲ್ವಾ ಸರಿಯಾಗಿ ನಿಮಗೆ? ಯಾರು ಗೊತ್ತಿಲ್ಲ ಅವ್ನಿಗೆ ಯಾರಂತಾನು. ಬಟ್ ಹೋದ ಸೀಸನ್ ಅಲ್ಲಿ ಅವ್ನಿಗೆ ವಾಸುಕಿ ವೈಭವ್ ಭಯಂಕರ ಇಷ್ಟ ಇತ್ತು. ಇನ್ನೂ ಬೇಕಾಗಿದೆ ಸಾಂಗ್ ಹೇಳಿರೋನಲ್ವಾ ಅವನು. ಸೊ ಅವನಿಗೆ ಹೇಳಿದೀನಿ ಅದು ಸಾಂಗ್ ಹೇಳು ಸಾಂಗ್ ಹೇಳು. ಸಣ್ಣ ಮಳೆ ಹೇಳು. ಒಲವು ಇನ್ನೂನು ಬೇಕಾಗಿದೆ, ಶೋಕಿ ನಿನ್ನ ಮೌನ ತಂಗ ನೀನು ಹಾಡಾಗಿದೆ, ಇನ್ನೂನು ಬೇಕಾಗಿದೆ. ನಾನು ಹೇಳಿ ಆ ಸಾಂಗ್ ಅವನಿಗೆ ಫುಲ್ಲು ಬಾಯಾಟ ಆಗೋಗ್ಬಿಟ್ಟಿದೆ ಇವಾಗ. ಸೊ ಅವನಿಗೆ ವಾಸುಕಿ ವೈಭವ್ ಅಂದರೆ ಹೋದ ಸೀಸನ್ ಇದು ತುಂಬ ಇಷ್ಟ ಇತ್ತು. ಈ ಸೀಸನಲ್ಲಿ ಇನ್ನೂ ಯಾರು ಪರಿಚಯ ಆಗಿಲ್ಲ, ನೋಡೋಣ ಮುಂದೆ ಹೋಗ್ತಾ. ಬಟ್ ನನಗೆ ಈ ಸೀಸನಲ್ಲಿ ಸದ್ಯಕ್ಕೆ ಇವಾಗ ಅವರು ಮಂಜು ಅನ್ನೋರು ತುಂಬ ಇಷ್ಟ ಆದರು. ಆ್ಯಕ್ಚುಲಿ ಎಲ್ಲರನ್ನೂ ಎಂಟರ್ಟೈನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬೇರೆಯವರೆಲ್ಲ ಹುಡುಗಿರು ಆಲ್ಮೋಸ್ಟ್ ಬಂದಾಗಿಂದ ಬರೀ ಅಳದ್ರಲ್ಲೇ ಇದ್ದಾರೆ. ಫಸ್ಟ್ ಡೇ ಇಂದಾನೆ ಟಿಶ್ಯೂ ಪೇಪರ್ ಕಂಪನಿ ಆ್ಯಡ್ ಕೊಡ್ತಿರೋ ಥರ ಫಸ್ಟ್ ಡೇ ಇಂದಾನೆ ಅಳಕ್ಕೆ ಶುರು ಆಗಿದೆ. ಎಂಟರ್ಟೈನ್ ಮಾಡಿ ಅಂತ ಒಳಗಡೆ ಕಳಿಸಿದ್ರೆ ಫಸ್ಟ್ ಡೇ ಇಂದಾನೆ ಅಳ್ತಾ ಕೂತಿದ್ದಾರೆ. ಸೊ ಅದರಲ್ಲಿ ಅವ್ರು ಮಂಜು ಗೌಡ ಅವರು ಗೌಡನೋ ಗೊತ್ತಿಲ್ಲ, ಅವರು ಮಂಜು ಅವರು ತುಂಬ ಇಷ್ಟ ಆದರು. ಎಲ್ಲರನ್ನ ಎಂಟರ್ಟೈನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ನಗ್ಸಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಏನೋ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡಿಕೊಂಡು. ಸೊ ಖುಷಿ ಆಯಿತು. ಅವರು ದಿವ್ಯಾ ಅವ್ರ ಜೊತೆ ಒಂದು ಸ್ವಲ್ಪ ಆಯಿತು ಸುಮ್ಮನೆ ಹೆಲ್ದಿ ಫ್ಲೋಟಿಂಗ್ ಮಾಡಿಕೊಂಡು ಆರಾಮಾಗಿ ಮಜಾ ಮಾಡ್ಕೊಂಡಿದ್ದಾರೆ. ಸೊ ಅವ್ರದ್ದು ಖುಷಿ ಆಯಿತು. ಮತ್ತು ಇನ್ನೊಂದು ಅವರು ನಮ್ಮ ಶುಭ ಪುಂಜ ಅವರು ಸ್ವಲ್ಪ ಇಷ್ಟ ಆದರು ನಮಗೆ. ಜೆನ್ಯೂನ್ ಆಗಿದ್ದಾರೆ ಅವರು, ಹೆಂಗಿದ್ದಾರೆ ಹೊರಗಡೆ ಹಾಗೆ ಒಳಗಡೆನೂ ಇದ್ದಾರೆ ಅಂತ ಅಂದ್ಕೊಂಡು ಖುಷಿ ಆಯ್ತು ನಮ್ಗೆ ಅವ್ರನ್ನ ನೋಡಿದ್ದು ಒಳಗಡೆ. ಸೊ ಇನ್ನು ಉಳಿದವರೆಲ್ಲ ಇನ್ನು ಓಪನ್ ಅಪ್ ಆಗೋಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊತಾ ಇದ್ದಾರೆ. ನಮ್ಮ ಅಗ್ನಿಸಾಕ್ಷಿ ಸನ್ನಿಧಿ ಅವರಾಗಿರ್ಬೋದು, ಅವರು ಅಷ್ಟೇ ಇನ್ನು ಸ್ಮೈಲ್ ಮಾಡಿ ಸೈಲೆಂಟಾಗಿ ಓಪನ್ ಅಪ್ ಆಗ್ತಾ ಇದ್ದಾರೆ ಸ್ವಲ್ಪ. ಸೊ ನೋಡೋಣ ಇನ್ನು ಮುಂದೆ ಹೋಗ್ತಾ ಯಾರ್ಯಾರು ಎಷ್ಟೆಷ್ಟು ಓಪನ್ ಅಪ್ ಆಗ್ತಾರೆ, ಎಷ್ಟೆಷ್ಟು ಎಂಟರ್ಟೈನ್ ಮಾಡ್ತಾರೆ ಎಲ್ಲರನ್ನು ಅಂತ ನೋಡೋಣ. ಅವನು ಅಲ್ಲಿ ಅವರು ಬೆಳಗ್ಗೆ ಎದ್ದು ಸಾಂಗ್ ಹಾಕಿದ ತಕ್ಷಣ ಅವನು ಇಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಆಗ್ತಾ ಇರುತ್ತೆ ಅಲ್ಲ ಚಿನಿ? ನಾವು ಆ್ಯಕ್ಚುಲಿ ಬಿಗ್ ಬಾಸ್ ಮನೆಗೆ ಹೋಗಿದ್ವಿ ಸೀಸನ್ 6 ಆಗ್ತಿದ್ದ ಟೈಮಲ್ಲಿ. ಅಂದರೆ ಸೀಸನ್ 6 ಮುಗಿದ ಮೇಲೆ ಆಬ್ವಿಯಸ್ಲಿ ಮನೆ ಹೆಂಗಿದೆ ಅಂತ ನೋಡ್ಕೊಂಬರಕ್ಕೆ ಹೋಗಿದ್ವಿ ಬಿಡದಿಗೆ, ಇನ್ನೋವೇಟಿವ್ ಫಿಲಮ್ ಸಿಟಿಯಲ್ಲಿ ಇದ್ದಿದ್ದು. ಸೊ ಅದರದ್ದು ಒಂದು ಸ್ವಲ್ಪ ಫೋಟೋಸು ಕ್ಲಿಪ್ಪಿಂಗ್ಸ್ ಎಲ್ಲ ಇದೆ, ಅದನ್ನು ಹಾಕಿರ್ತೀನಿ. ಆ್ಯಂಡ್ ಆಬ್ವಿಯಸ್ಲಿ ಇವಾಗ ಈ ಸೀಸನಲ್ಲಿ ಚೇಂಜ್ ಮಾಡಿರ್ತಾರೆ ಇಂಟೀರಿಯರ್ಸ್ ಎಲ್ಲ, ಬಟ್ ಅವಾಗ ಒಂದು ಸ್ವಲ್ಪ ಬೇರೆ ಥರ ಇತ್ತು. ಬಟ್ ಅಂದ್ರೂ ಹೆಂಗಿರುತ್ತೆ ಮನೆ, ಕನ್ಫೆಷನ್ ರೂಮ್ ಆಗಿರ್ಬೋದು, ಲಿವಿಂಗ್ ಏರಿಯಾ ಎಲ್ಲಿ ಸುದೀಪ್ ಸರ್ ಕಾಣ್ತಾರೆ ಟಿವಿನಲ್ಲಿ, ಅದೆಲ್ಲ ನಾವು ಒಂದ್ಸರಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಬಂದಿದ್ವಿ. ಸೊ ಅವಾಗ ರೇಂಜ್ ಹೋಗಿದ್ಯಲ್ಲ ಚಿನಿ? ನೀನು ಹೋಗಿದ್ದೆ ಅಲ್ಲ ಬಿಗ್ ಬಾಸ್ ಮನೆಗೆ? ಅವಾಗ ಯಾರು ಇದ್ದಿಲ್ಲ, ಖಾಲಿ ಇತ್ತು ಮನೆ, ಬರೀ ನೋಡಕ್ ಹೋಗೋರು ಮಾತ್ರ ಇದ್ರು. ಸೊ ಇವಾಗ ಅದ್ರದ್ದು ನಾನು ಒಂದೆರಡು ಫೋಟೋಸ್ ಇದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮನೇಲಿ ದೊಡ್ಡ ದೊಡ್ಡ ಮಂದಿ ಅಡ್ಡ ಉದ್ದುದ್ದ ಮಲ್ಗವ್ರೆ, ಬದುಕವ್ರು ಅವರು ನೋಡೋರು ನೀವು, ಊರೆಲ್ಲ ಕ್ಯಾಮ್ರಾ ಮಾಡಗವ್ರೆ. ಹೊರಗಡೆಯಿಂದ ಅರಮನೆ
ತೊಂಬತ್ತೆಂಟು ದಿನ ಜೀವಂತ. ಹೌದು ಸ್ವಾಮಿ, ಹೌದು ಸ್ವಾಮಿ. ಒಂಟಿ ಮನೇಲಿ ದೊಡ್ಡ ದೊಡ್ಡ ಮಂದಿ ಅಡ್ಡಡ್ಡ ಉದ್ದುದ್ದ ಮಲ್ಗವ್ರೆ. ಬದುಕವ್ರು ಅವರು ನೋಡೋರು ನೀವು, ಊರೆಲ್ಲ ಕ್ಯಾಮ್ರಾ ಮಾಡಗವ್ರೆ. ಹೊರಗಡೆಯಿಂದ ಅರಮನೆ, ಒಳಗಡೆ ಬಂದರೆ ಸೆರೆಮನೆ. 98 ದಿನ ಜೀವಂತ. ಹೌದು ಸ್ವಾಮಿ, ಹೌದು ಸ್ವಾಮಿ. ಒಂಟಿ ಮನೇಲಿ. ಸೊ ನಿಮಗೆ ಯಾವ ಕಂಟೆಸ್ಟೆಂಟ್ ಇವಾಗ ಸದ್ಯಕ್ಕೆ ಇಷ್ಟ ಆದರೂ, ಇವಾಗ ಈ ಒಂದು 2-3 ಡೇಸ್ ಎಪಿಸೋಡ್ಸ್ ಏನಾಯಿತು ಅದರಲ್ಲಿ ನಿಮಗೆ ಯಾರು ಇಷ್ಟ ಆದರು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮರಿಬೇಡಿ. ಯಾರು ಇಷ್ಟ ಆದರು ಮತ್ತು ಯಾರು ಒಂದು ಸ್ವಲ್ಪ ಆಲ್ರೆಡಿ ಜಾಸ್ತಿ ಮಾತಾಡ್ತಾ ಇದ್ದಾರೆ ಅಂತ ಅನ್ನಿಸ್ತು ಅಂತ ಹೇಳೋದನ್ನು ಮರಿಬೇಡಿ. ನನಗೆ ಪರ್ಸ್ನಲಿ ಬಿಗ್ ಬಾಸ್ ತುಂಬಾ ಇಷ್ಟ. ಅದು ಫೇಕೋ ಇನ್ನೊಂದು ಎಂಟರ್ಟೈನ್ಮೆಂಟ್ ಅಂತೂ ಆಗುತ್ತಾ, ಸೊ ನೋಡೋದ್ರಲ್ಲಿ ಏನೂ ತಪ್ಪಿಲ್ಲ. ಸೊ ನನಗೆ ತುಂಬಾ ಇಷ್ಟ. ನಾನು ಹಿಂದಿ ಬಿಗ್ ಬಾಸನ್ನು ನೋಡ್ತಾ ಇದ್ದೆ. ಇವಾಗ ಈ ಕನ್ನಡ ಬಿಗ್ ಬಾಸ್ಗೆ ಕಾದು ಫೈನಲಿ ಮಾರ್ಚಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಎನಿವೇಸ್ ನಿಮಗೂ ಇಷ್ಟ ಆಗಿದ್ರೆ ನಿಮಗೆ ಯಾರು ಇಷ್ಟ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಹೇಳೋದನ್ನ ಮರಿಬೇಡಿ. ಸೊ ಇವತ್ತು ನಾವು ಲಂಚ್ಗೆ ಒಂದು ನಮ್ಮ ರಾಗಿ ಮುದ್ದೆ ಮಾಡೋಣ ಅಂತ ನೀವು ಕೆಲವರು ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ರಿ, ನೀವು ಮುದ್ದೆ ಮಾಡೋದಿಲ್ವಾ, ನಾವಿಲ್ಲಿ ಒಂದ್ಸರಿನೂ ನೀವು ಮುದ್ದೆ ಮಾಡೋದು ನೋಡೇ ಇಲ್ಲ ಅಂತ. ಬೆಂಗಳೂರಲ್ಲಿದ್ದಾಗ ಒಂದು 2 ಸರಿ ಟ್ರೈ ಮಾಡಿದ್ದೆ ಅಷ್ಟೇ, ಬಟ್ ಇಲ್ಲಿ ಬಂದಮೇಲೆ ಟ್ರೈ ಮಾಡೇ ಇಲ್ಲ. ಯಾಕಂತ ಹೇಳಿದ್ರೆ ಗೊತ್ತಲ್ಲ, ನಮ್ಮದು ಮಂಗಳೂರಲ್ಲಿ ಯಾರೂ ಮುದ್ದೆ ತಿನ್ನೋದಿಲ್ಲ ಜಾಸ್ತಿ. ನಮ್ದೇನಿದ್ರು ಮಂಗಳೂರಲ್ಲಿ ಊಟ ಟೈಮ್ಗೆ ಕುಚ್ಚಲಕ್ಕಿ ಅನ್ನ, ಸಾಂಬಾರು ಜೊತೆಗೆ ಚಪಾತಿ ಇರುತ್ತೆ. ಅದು ಬಿಟ್ಟರೆ ಮುದ್ದೆ ಮಾಡೋದು ತುಂಬಾನೇ ಕಮ್ಮಿ. ಆಮೇಲೆ ಎಲ್ಲಾದರೂ ಹೋಟೆಲ್ಗೆ ಹೋದಾಗ ಇವಾಗ ಎಲ್ಲಾದರೂ ಕೆಲವೊಂದು ಹೋಟೆಲ್ಗಳಲ್ಲಿ ಮಾಡ್ಬೋದು ಮುದ್ದೆ. ಅದು ಬಿಟ್ಟರೆ ನಿಮ್ಗೆ ಗೊತ್ತೇ ಇದೆ, ಮನೆಗಳಲ್ಲಿ ಯಾರೂ ಮುದ್ದೆ ಮಾಡೋದಿಲ್ಲ ನಮ್ಮ ಮಂಗಳೂರು ಕಡೆ. ಸೊ ಹಾಗಾಗಿ ಇವತ್ತು ಒಂದು ಸ್ಪೆಷಲ್ ಆಗಿ ನೋಡೋಣ, ಒಂದು ನಮ್ಮ ಮಂಡ್ಯ, ಮೈಸೂರು ಆಮೇಲೆ ಬೆಂಗಳೂರು ಕಡೆ ಎಲ್ಲ ಮಾಡುವಂಥ ಒಂದು ರಾಗಿ ಮುದ್ದೆನ ಟ್ರೈ ಮಾಡೋಣ ಅಂತ. ನಂಗೆ ಮಾಡೋಕ್ಕೆ ಬರೋದಿಲ್ಲ ಆ್ಯಕ್ಚುಲಿ ಸರಿಯಾಗಿ. ಅದು ಟ್ರೈ ಮಾಡ್ತೀನಿ. ಟ್ರೈ ಮಾಡೋಕ್ಕೆ ಏನಾಗಬೇಕು ಅಲ್ವಾ, ಒಂದ್ಸರಿ ಒಂದು ಶೇಪಲ್ಲಿ ಬಂದುಬಿಟ್ರೆ ಟೇಸ್ಟಿಯಾಗಿ ಇರುತ್ತೆ. ಸೊ ನೋಡೋಣ ಹೆಂಗಾಗುತ್ತೆ ಅಂತ. ಸೊ ಅವರು ರಾಗಿ ಮುದ್ದೆ ಮಾಡಿದ್ರೆ ತಿಂತೀಯ ರೇಯಾಂಶ್? ರಾಗಿ ಮುದ್ದೆ ಅಂದರೆ ಹಿಂಗೆ ರೌಂಡ್ ಬಾಲ್ ಥರ ಇರುತ್ತೆ. ಅದು ಆಟಾಡೋ ಬಾಲ್ ಅಲ್ಲ, ತಿನ್ನೋ ಬಾಲ್ ಇದು. ಹಿಂಗೆ ಅದನ್ನು ತಗೊಂಡ್ಬಿಟ್ಟು ಸಾಂಬಾರಲ್ಲಿ ಅದ್ಬಿಟ್ಟು ತಿನ್ನಬೇಕು. ತಿನ್ನೋದು ಅಂದರೆ ಜಗಿಯಂಗಿಲ್ಲ ಆ್ಯಕ್ಚುಲಿ, ಜಗದ್ರೆ ಹಲ್ಲಲ್ಲೆಲ್ಲ ಅಂಟ್ಕೊಂಡ್ಬಿಡುತ್ತೆ. ಹಿಂಗೆ ಮಾಡಿ ನುಂಗ್ಬೇಕು, ಸೀದಾ ನುಂಗ್ಬಿಡ್ಬೇಕು. ಓಕೆನಾ? ತಿಂತೀಯಾ? ಟ್ರೈ ಮಾಡೋಣ ಇವತ್ತೊಂದು ರಾಗಿ ಮುದ್ದೆ ಟ್ರೈ ಮಾಡೋಣ. ಆಟಾಡೋ ಬಾಲ್ ಅಲ್ಲ, ಅದು ತಿನ್ನೋ ಬಾಲ್. ಓಕೆ. ರೇಯಾನ್ಶ್ ಇಲ್ಲಿ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದಾನೆ. ಅಲ್ಲಿ ಆ್ಯಕ್ಚುಲಿ ಹೊರಗಡೆ ಕೂತಿದ್ದ, ಅಲ್ಲಿ ಸೌಂಡ್ಗೆ ಏನು ಕೇಳಿಸ್ತಾನೆ ಇಲ್ಲ. ಅದೇನೋ ನಿನ್ನೆ ಎಲ್ಲ ಟೆಸ್ಟಿಂಗ್ ಮಾಡ್ತಾ ಇದ್ರು, ಫೈರ್ ಅಲಾರಾಮ್ ಟೆಸ್ಟಿಂಗು. ಬಟ್ ಇವಾಗ ಯಾಕೋ ಅದು ಆಗ್ತಾನೆ ಇದೆ, ನಿಲ್ತಾನೆ ಇಲ್ಲ. ಸೊ ಕಿವಿ ಕೆಪ್ಪಾಗೋಯ್ತು ಅವಾಗಿಂದ ಕೇಳಿ. ಅದಕ್ಕೆ ರೇಯಾನ್ಶ್ ಒಳಗಡೆ ಬಂದು ಕೂತ್ಕೊಂಡ. ಇನ್ನೂ ಆಗ್ತಾನೆ ಇದೆ ಆ ಕಡೆ ಬ್ಯಾಕ್ಗ್ರೌಂಡಲ್ಲಿ, ಕೇಳಿಸ್ತಾ ಇರ್ಬೋದು ನಿಮ್ಗೂ. ಆ್ಯಂಡ್ ಇಲ್ಲಿ ರಾಗಿ ಹಿಟ್ಟು ಎಲ್ಲ ಕಡೆ ಸಿಗೋದಿಲ್ಲ, ಇಂಡಿಯನ್ ಸ್ಟೋರಲ್ಲಿ ಮಾತ್ರ ಸಿಗುತ್ತೆ, ಇಂಡಿಯನ್ ಗ್ರಾಸರಿ ಸ್ಟೋರಲ್ಲಿ. ಸೊ ನಾವು ಲಾಸ್ಟ್ ವೀಕ್ ಹೋಗಿದ್ವಿ, ಹಾಗೆ ನೋಡಿಬಿಟ್ಟು ಈ ಸರಿ ರಾಗಿ ಮುದ್ದೆ ಮಾಡಲೇಬೇಕು ಅಂತ ತೊಗೊಂಬಂದಿದ್ದೀನಿ. ಆ್ಯಂಡ್ ಇದರಲ್ಲಿ 1 ಕಪ್ ಮಾಡಿದ್ರೆ ಸಾಕಾಗುತ್ತೆ ಅಂತ ಅನಿಸುತ್ತೆ. ಇವಾಗ ಸದ್ಯಕ್ಕೆ 1-2 ಮುದ್ದೆ ಆದರೆ ಸಾಕು. ಆಮೇಲೆ ಯಾರಾದರೂ ಎಕ್ಸ್ಪರ್ಟ್ ಇದ್ದರೆ ಮುದ್ದೆ ಮಾಡೋದ್ರಲ್ಲಿ, ಯಾವಾಗಲೂ ಮಾಡೋರು ಯಾರಾದರೂ ಇದ್ದರೆ ನೋಡಿಬಿಟ್ಟು ಬೈಕೋಬೇಡಿ, ಮುದ್ದೆ ಹೆಸರಲ್ಲಿ ಏನೇನೋ ಮಾಡ್ತಾ ಇದ್ದಾಳೆ ಅಂತ. ಸೊ ನೋಡೋಣ ಹೆಂಗೆ ಬರುತ್ತೆ ಅಂತ. ಅದೇ ಉದ್ದಿನ ಬ್ರೌನ್ ಅಷ್ಟೇ ಮುದ್ದೆ. ನಿಂಗೆ ಇಷ್ಟಲ್ಲಿ ಈ ಥರ ಮುದ್ದೆ ನೋಡಲ್ಲ, ಚಂದ ಆಗ್ತಲ್ಲ. ಓವರ್ ಆಕ್ಟಿಂಗ್ ಮಾಡ್ತಾವನೆ.
ಅದೇ ನಿನಗೇನು ಗೊತ್ತು ರಾಗಿ ಮುದ್ದೆಯಲ್ಲಿರೋ ಶಕ್ತಿ ಎಲ್ಲದಕ್ಕೂ ಥಮ್ಸ್ ಡೌನ್ ಮಾಡು ನೀನು. ನಿಂಗೆ ನಾನ್ ಜಂಕ್ ಫುಡ್ಡೇ ನಿಂಗೆ ಟೇಸ್ಟಿ ಅಂತ ಅನ್ಸದಲ್ಲ. ಇದೆಲ್ಲ ತಿಂದು ನಂಗೆ ಹ್ಮ್ ಉಪ್ಪಿಟ್ಟು ಉಪ್ಪಿಟ್ಟು ಓಕೆ, ಬಟ್ ಇದೆಲ್ಲ ತಿಂದು ಗೊತ್ತಿರಬೇಕು. ಇದೆಲ್ಲ ತಿಂದರೆ ಫುಲ್ ಹೆಲ್ದಿ ಫುಡ್ ಇದು, ಗೊತ್ತಾ? ಇವಾಗ ಏನೋ ಒಂದು ಮಾಡಿ ಇವಾಗ ಸಾಫ್ಟ್ ಇದೆ, ಶೇಪು ಒಂದು ರೌಂಡ್ ಬಂದ್ಬಿಟ್ಟಿದೆ. 1 ಕಪ್ ಹಿಟ್ಟಲ್ಲಿ ನಂದು ಇವಾಗ 4 ಮುದ್ದೆ ಆಗಿದೆ. ಒಂದು ಸಣ್ಣದಾಯಿತು. ಸೊ ನೋಡೋಣ ಇವಾಗ ಟೇಸ್ಟ್ ಹೆಂಗಿದೆ ಅಂತ ತಿಂದ್ಬಿಟ್ಟು. ಸೂಪರ್ ಡೂಪರ್ ಮುದ್ದೆ ಜೊತೆ ಅದು ತರಕಾರಿ ಸಾಂಬಾರು, ಬೇರೆ ಏನು ಸ್ಪೆಷಲ್ ಮುದ್ದೆ ಜೊತೆ ಏನು ಹಾಕೊಂತಾರೆ ಅಂತ ಅಷ್ಟು ಗೊತ್ತಿಲ್ಲ. ತರಕಾರಿ ಸಾಂಬಾರು ಚೆನ್ನಾಗಿರುತ್ತೆ ಅನ್ಸುತ್ತೆ. ಸೊ ಅದನ್ನೇ ಮಾಡಿದ್ದೀವಿ ನಾವು. ಜೊತೆಗೆ ರೈಸು ಮಾಡಿದ್ದೀನಿ, ರೇಂಜ್ ತಿಂತ ಇದ್ರೆ ಅಂತ. ಇದನ್ನ ನುಂಗ್ಬೇಕು ಅಂತ ಹೇಳ್ತಾರೆ. ನಂಗೇನು ತಿನ್ನೋದು ಅಂತ ಸರಿಯಾಗಿ ಗೊತ್ತಿಲ್ಲ ಆ್ಯಕ್ಚುಲಿ. ಚೆನ್ನಾಗಿದೆ. ಅದೇನು ಸಾರು ಏನು ಟೇಸ್ಟ್ ಇರುತ್ತೆ ಇಲ್ಲಿ ಮೇಲೆ ಅಂಟ್ಕೊಂಡ್ಬಿಟ್ಟಿದೆ. ನುಂಗ್ಬೇಕು ಅಂತಾರೆ, ಬಟ್ ಅದು ಹೆಂಗೆ ಡೈರೆಕ್ಟಾಗಿ ನುಂಗೋದಲ್ವಾ? ಡೈರೆಕ್ಟಾಗಿ ನುಂಗಿದ್ರೆ ಅದು ಮೇಲ್ಗಡೆ ಅನ್ಕೊಳುತ್ತೆ. ಆಮೇಲೆ ಅದನ್ನು ತಕ್ಕೋಬೇಕು. ಬಟ್ ಆ್ಯಕ್ಚುಲಿ ಚೆನ್ನಾಗಿದೆ, ನಾನು ಸುಮ್ಮನೆ ಹೇಳ್ತಾ ಇಲ್ಲ. ಈ ಸಾಂಬಾರು ಏನು ಟೇಸ್ಟ್ ಬರುತ್ತೆ ಅದ್ರ ಜೊತೆಗೆ ಅದು ಸೂಪರಾಗಿ ಟೇಸ್ಟ್ ಆಗುತ್ತೆ. ಆ್ಯಂಡ್ ಹಾಗೆ ಒಂದು ಸೈಡಲ್ಲಿ ಚಿಲ್ಲಿ ಇಟ್ಕೊಂಡು ತಿಂದರೆ ಇದು ಮಜಾ ಆಗಿರುತ್ತೆ. ಇವತ್ತಿಂತೂ ಸೂಪರ್ ಲಂಚ್ ರೆಡಿ ಆಯಿತು ನಮ್ಮದು. ಇಷ್ಟೊತ್ತು ಬೇಡ ಬೇಡ ಅಂತಿದ್ದವನು ಇವಾಗ ನಾನು ತಿನ್ನೋದು ನೋಡಿ ಆಸೆ ಆಗಿ ನನಗೂ ಒಂದು ಕೊಡು ಅಂತ ಹೇಳಿ ಬಂದಿದ್ದಾನೆ ಇಲ್ಲಿ. ಚೆನ್ನಾಗಿದೆ ಅಲ್ವಾ? ತಿನ್ನು ಫಸ್ಟು. ಒಂದು ಬಾಯಿ ತಿಂದ ಆಲ್ರೆಡಿ ಇಷ್ಟ ಆಗ್ಬಿಟ್ಟು ಇವಾಗ ಇನ್ನೊಂದು ಕೊಡು ಅಂತ ಬಂದಿದ್ದಾನೆ. ಸೊ ಅದು ಮುದ್ದೆ ತಿನ್ನೋದು ಒಂದು ಕಲೆ ಆ್ಯಕ್ಚುಲಿ ಅಲ್ವಾ? ಎಲ್ರಿಗೂ ಬರಲ್ಲ ಅದು ಹೆಂಗೆ ತಿನ್ನೋದು ಅಂತ. ಸೊ ಹಿಂಗೆ ತಿಂತಾ ಇದ್ರೆ ಯಾವಾಗಲೂ ಚೆನ್ನಾಗಿರುತ್ತೆ. ಇನ್ನೊಂದು ಸ್ವಲ್ಪ ಕೊಡ್ಲಾ? ಆನು ಹೌದಾ. ಸೊ ನಮ್ಮ ಈ ಚೋಟು ವಿಡಿಯೋನ ಚೋಟಾ ಚಾಂಪಿಯನ್ ಜೊತೆಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಆಗಿ ಅವ್ರದ್ದೊಂದು ಸಾಂಗ್ ಇತ್ತು, ಇನ್ನೂ ಬೇಕಾಗಿದೆ. ಅದು ಇಷ್ಟ ಆದರೆ ನಿಮಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಖುಷಿಯಾಗಿರಿ. ಟಾಟಾ ಬಾಯ್ ಬಾಯ್. ಈ ತರ ಒಂದು ಇನ್ನೊಂದು ರ್ಯಾಪ್ ಏನಾದರೂ ಸಾಂಗ್ ಇನ್ನು ರೆಡಿ ಮಾಡಬೇಕು ಅನ್ಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫೂ ಅಂತ ಒಂದು ರ್ಯಾಪ್ ಸಾಂಗ್ ಮಾಡಬೇಕು ಅನ್ಸುತ್ತೆ. ಇನ್ನು ಯಾರಾದರೂ ಸಿಂಗರ್ಸ್ಗೆ ಕೊಟ್ಟರೆ ರ್ಯಾಪ್ ಸಾಂಗ್ ಮಾಡಿಕೊಡ್ತಾರೆ. ಓಕೆನಾ? ಎಸ್, ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್ ಬಾಯ್.